ಯಾರು ನಿಕಲ್ಲ ಮೋಕೆದ ಪ್ರವೀಣ ಪ್ರಕಾಶ್ ಶೆಟ್ಟರ್ ನಿಕಲಿನ ಮಾತಿರೆಲ್ಲ ಮೋಕೆಡು ಸೋಲೆಯಿತು ಸೊಲ್ಮೆಲೆನು ಸಂದೈತ ಮತ್ತೊಂದುಲ್ಲೆ ದೂರದಿಂದ ಕಂಡರೆ ನೀವೇನು ಎಂದು ಅರಿವಾಗದಂತೆ ನಿಮ್ಮಂತರಾಳ ಓದಿದಾಗಲೇ ಅರ್ಥವಾಗುವಂತೆ ಮುಖಪಟದಲ್ಲಿ ಮನಸಂಗತಿ ತಿಳಿಯದಂತೆ ಜೊತೆ ಕಳೆದಾಗಲೇ ಸ್ವಲ್ಪ ಮಾಹಿತಿ ದೊರೆಯುವಂತೆ ಜ್ಞಾನವಿದ್ದರೂ ಬೀಗದಂತೆ ಆಸಕ್ತರು ಮಾತ್ರ ನಿಮ್ಮತ್ತ ಬಾಗುವಂತೆ ಮಾಡುತ್ತಿರುವ ಈ ನಿತ್ತ ನಮ್ಮ ಸಾಹಿತ್ಯ ದಿಗ್ಗಜರು ಮುಂಬೈಡ್ ಪೆರ್ಮೆದ ತುಳು ಲೇಖನ ಕನ್ನಡ ಕವನ ಸಂಕಲನ ಬರೆದಿನಗಳು ಇನಿ ನಮ್ಮೊಟ್ಟಿಗೂ ಹೇಳಿ ಈ ನಿತ್ತ ಈ ಗಣ ಅಧ್ಯಕ್ಷತೆಯನ್ನು ಕವಿಗೋಷ್ಠಿದ ಗಣಾಧ್ಯಕ್ಷತೆಯನ್ನು ವಹಿಸೋನಾರು ನಮ್ಮ ಪೆರ್ಮೆದ ಬಂಟ ನಿರೂಪಕೆ ಸುಂದರ ಸುಲಲಿತ ವಾಕ್ಚಾತುರ್ಯ ವಾಗ್ಮಿ ಅಶೋಕ ಪಕ್ಕಳೆಯರು ಮೇಲೆ ಮೋಕೆಡಿಯಾದ ಈ ವೇದಿಕೆಗೆ ಆಹ್ವಾನ ತಂದಿಲ್ಲ ಮೇಲಿಟ್ಟವು ನಮ್ಮ ತುಳು ಸಾಹಿತಿಗಳು ನಾರಾಯಣ ನಂದೈಕೆ ಸರ್, ಡಾಕ್ಟರ್ ಜಿ.ಪಿ. ಕುಸುಮ, ಸೋಮನಾಥ ಕರ್ಕೇರ, ಅಶೋಕ ವಲ್ದು, ಸುರೇಂದ್ರ ಮಾರ್ನಾಡ್, ಅಂಚನೆ ಓಂದಾಸ್ ಕಣ್ಣಂಗಾರ್ ಮುಕುಲ್ಲ ಜೊತೆಗೂಡ್ದು ಈ ವೇದಿಕೆಯನ್ನು ಪೊರ್ಲು ಮಲ್ಪುರ್ ಬಂದು ಯಾನ್ ಕಂಡ ಭಿನ್ನ ಮಲ್ತೊಂದುಲ್ಲ ಮಾತಾ ಕವಿಗೋಷ್ಠಿದ ಕವಿ ಮಹಾಶಯರಿಗೆ ಹುಟ್ಟಂದು ನಿಕಲನ ಅನುಗೆ ತಂದು ಕವಿಗೋಷ್ಠಿಯನ್ನು ಸುರುಮಲ್ತೊಂದುಲ್ಲ ಹುಲ್ಲು ನಾಗನಿ ಇದು ಪೊರ್ಲು ಚೆಲ್ತೊಂದುಲ್ಲೇರು ಇತ್ತೆ ಅಕುಲು ತೆಲ್ಪೇರು ಒಂತೆ ಪೊತ್ತುಕ ಕರಿಬೊಕ ನಿಕಲೆ ತೆಲ್ಪಾಳೆ ಅಣಿಯಾಕೆ ಇನ್ನಿತ ಕವಿಗೋಷ್ಠಿದ ಘನಸಿರಿ ವೇದಿಕೆದ ಅಧ್ಯಕ್ಷರು ಮಾತನ್ನು ಮುತ್ತಿನಂತೆ ಪೋಣಿಸುವ ಮಾತಿನ ಮಲ್ಲ ಇವರು, ಮುತ್ತು ರತ್ನಕ್ಕಿಂತ ಮಿಗಿಲಾದ ಪಕ್ಕಳರಿವರು, ಜಾಗತಿಕ ಮಟ್ಟದ ನಿರೂಪಕರು ನಮ್ಮ ಪ್ರೀತಿಯ ಅಶೋಕ ಪಕ್ಕಳರಿಗೆ ಛಾಯಾ ಕಿರಣದ ಪರವಾಗಿ ಮೋಕೆದ ಸ್ವಾಗತ. ಕುಡುರಿ ಕವಿ, ರಂಗ ದಿಗ್ಗಜೆ, ನಾಟಕ ತಜ್ಞೆ, ಉದರ್ಕೋತಿನ ಮೆರೆನ್ ನಾಟಕ ಗೊಜ್ಜ, ಲೆಪ್ಪರ ಸುಲಭ ಎಂಕೊಂತೆ ಅಜ್ಜ ಅಜ್ಜ ಆಂಡಲ ಮೇರೆ ಇಂತಲ್ಲ ಮೋಕೆದ ಮಾಮ ನಂದಲಿಕೆ ನಾರಾಯಣ ಶೆಟ್ಟರಿಲ್ಲ ಈ ಛಾಯಾ ಕಿರಣದ ಪರವಾದ ಮೋಕೆಗೆ ಯಾರು ಎತ್ಕೊಂಡಿಲ್ಲ. ಡಾಕ್ಟರ್ ಆತೇರಿ ಆಂಡ ಮದ್ದು ಪೂಜೆರಿ ಕವಿರತ್ನ ಉಲ್ಲೇರಿ ಆಂಡ ಕಾಳಿದಾಸಿ ಅರ್ಥ ಪುರುಷ ಕವನ ಸಂಕಲನ ಬರೆತೇನಾಂಡದಾನಿ ಅಂಜವತ್ತು ಮೇರು PhD ಮಲ್ತಿನ ಪೆರ್ಮೆದ ಲೇಖಕಿ ಡಾಕ್ಟರ್ ಜಿ.ಪಿ. ಕುಸುಮ ಮೇಡಮ್ ಬೇರೆಲ್ಲ ಮೋಕೆಗೆ ಎತ್ಕೊಂಡಿಲ್ಲ. ಮಕ್ಕದ ಮಾರ್ಕೆಟ್ಗೆ ಹೋದು ಬಂಗಾರ ತರಿಪೇರು ಬಾಜಿ ದೆತ್ತು ಬಾಡಿನ ಬಂದು ಬಂಜರ ಇಡ್ಲಿ ತಿಂಪೇರು ದೇವರುಳ್ಳೇರು ಬಸ ಬರಂದು ಪಂಪಿನ ಮೇರು ಈಗ ಮಾತ ನಾಟಕ ಬರಿತಿನ ಸೋಮನಾಥ ಕರ್ಕೇರಿಗ ಎಲ್ಲ ಉಡಲಿನ ಸೊಲ್ಮೆಗಟ್ಟು ಮೋಕೆಗೆ ಎತ್ಕೊಂಡಿಲ್ಲ. ಪ್ಲಾಸ್ಟಿಕ್ ಚೀಲ ಬ್ಯಾನ್ ಆತದು ಆಂಡ ಮೇರಿನ ಸಂಗೀತದ ಚೀಲ ಲೋಕಾರ್ಪಣೆ ಆತದು ಮೇರಿ ನಮ್ಮ ಅಶೋಕ ಉಡದು ಮೇರೆಲ್ಲಯ್ಯನು ಮೋಕೆಡೆ ಇಟ್ಕೊಂಡಿಲ್ಲ. IAS ಆದಿ ವಾಟ್ಸ್ಆಪ್ ಓಷಿಯನ್ ನೆತ್ತ ಮುಂಬೈ ಸಂಚಾಲಕೆ, ಬಂಟರ್ ಸಂಘ ಸಿಟಿ ಪ್ರಾದೇಶಿಕ ಸಮಿತಿದ ಕಾರ್ಯದರ್ಶಿ, ಬಾರಿ ಪೊರ್ಲುಡು ಬರೆಪಿನ ಕಿಂಜ ಪ್ರಾಯದ ಉದ್ಯ ಜವನಿ ಮೇರೆಲ್ಲಯ್ಯನು ಮೋಕೆಡೆಗೆ ಎದುಕೊಂಡಿಲ್ಲ. ಮೇರೆ ನಮ್ಮ ಸುರೇಂದ್ರ ಕುಮಾರ್ ಶೆಟ್ಟಿ ಮೋಕೆಡೆ ಸೂರಿ ಮಾರ್ನಾಡ್ ಬಂದ್ಬೇಡಿ ಕಡೆ ಕೊಂಜಿ ನಿತ್ಯ ಬಂದಾಗ ಗೊತ್ತಾಡು ನಮ್ಮೊಟ್ಟುಗರು ಹಿರಿಯರು ಪೆರ್ಮೆದ ಲೇಖಕೆ ಸಂಘಟನಾ ಚತುರೆ ಓಂದಾಸ್ ಕಣ್ಣಂಗಾರ್ ಇತ್ತೆ ತೆರೆದು ಯಾರು ಬರುವುದಿಲ್ಲಿருந்து ಇದು ಮುಟ್ಟ ಈಗ ಗೊತ್ತಿತ್ತಿಜಿ ಅಂಚಾತ್ರ ಯಾನ್ ನಿಚ್ಚ ಬರಲಿ ಗೊತ್ತಿಜಿ ಅಂಡಲ ಇರೆದು ಯಾನು ಮೋಕೆಡೆ ಸೊಲ್ಮೆಯ ಸಂದೈತ ಮತ್ತೊಂದು ಈ ಪೊರ್ಲ ಕಾರ್ಯಕ್ರಮ ವೀರೇನು ಮೋಕೆಡೆ ತೆಗೆದುಕೊಳ್ಳುವುದಿಲ್ಲ. ನಮ್ಮ ಇತ್ತೆ ಕವಿಗೋಷ್ಠಿದ ಈ ವೇದಿಕೆಡುಲ್ಲ ಇತ್ತೆ ಒರಿಯೊರಿಯೇ ಬರ್ತದು ಹಾಸ್ಯ ಕವಿಗೋಷ್ಠಿನ ಕವಿಕರು ಇದಲ್ಲ ಕವನನ್ನು ವಾಚನ ಮಲ್ಪರವಲೇರು ಯಾನ್ ನಂದಲಿಕೆ ನಾರಾಯಣ ಶೆಟ್ಟನ ಪರಿಚಯನು ಇದಲ್ಲ ದುಮ್ಮುದಿಕ ದೀರುದು ಬೊಕ್ಕ ಆಗಿತಲೆ ಕವಿವಾಚನ ಮಲ್ಪರಲೇರು. ಮುಂಬೈ ತುಳು ಕನ್ನಡ ಸಾಹಿತ್ಯ ಹಾಗೂ ರಂಗಭೂಮಿಯ ಖ್ಯಾತ ಲೇಖಕ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಇವರು ಇದುವರೆಗೂ 24 ನಾಟಕಗಳನ್ನು ರಚಿಸಿದ್ದಾರೆ. ಇವರು ಬರೆದ ಪೂಜ್ಯ ನಾಟಕಕ್ಕೆ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿದೆ. ಇದೇ ನಾಟಕ ಶುದ್ಧ ಎನ್ನುವ ಹೆಸರಿನಲ್ಲಿ ಸಿನಿಮಾವಾಗಿ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ಗಳಿಸಿದೆ. ಇವರ 3 ಕೃತಿಗಳು ಬಿಡುಗಡೆಗೊಂಡಿದೆ.
ಬೊಜ್ಜ ರಂಗತುರುಪೆ ನಾಟಕ ಹಾಗೂ ತುಳುತುರುಪೆ ತುಳು ಅಂಕಣ ಲೇಖನಗಳು. ಪ್ರಥಮ ಬಾರಿಯಾಗಿ ಮುಂಬೈ ಕನ್ನಡ ಕಲಾ ಕೇಂದ್ರದಿಂದ ವತಿಯಿಂದ ಇವರು ಬರೆದ ಬಿಸಿಲು ಬೆಳದಿಂಗಳು ಕನ್ನಡ ನಾಟಕ ಪ್ರಸ್ತುತಪಡಿಸಿ ಅಪಾರ ಜನಮನ್ನಣೆ ಗಳಿಸಿದೆ. ತುಳು ನಾಟಕ ಸ್ಪರ್ಧೆಯಲ್ಲಿ ಇವರು ಭಾಷಾಂತರಿಸಿ ರಂಗಮಿಲನ ಮುಂಬೈಯವರು ಪ್ರಸ್ತುತಪಡಿಸಿದ ಸಾಕ್ರೆಟಿಸ್ ನಾಟಕವು ತೃತೀಯ ಬಹುಮಾನ ಹಾಗೂ ಇತರ 8 ವೈಯಕ್ತಿಕ ಬಹುಮಾನಗಳನ್ನು ಗೆದ್ದು ಮುಂಬೈ ರಂಗಭೂಮಿಗೆ ಕೀರ್ತಿ ತಂದಿದೆ. ಇವರಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ, ಕನ್ನಡ ತುಳು ಪ್ರಶಸ್ತಿ, ಕನ್ನಡ ರತ್ನ ಪ್ರಶಸ್ತಿ ಪಡೆದಿನ ಮೇಲೆ ಮೋಕೆಡೆ ಈ ಕೊಟ್ಟು ಕೈವಾಚನ ಮಲ್ಪರ ಬೆಂಗಾಮ ತಂದಿದೆ ಅಣ್ಣ ಇದೇಗುತ್ತೆ ಈ ಪ್ರವೀಣ ಆಶಾ ಪಂತೆಲ್ ಮತ್ತೆ ಆಶಾ ಬೇರೆ ಇಂಚ ಪಾತಿನಾಗ ಆಶಾ ಬರ್ಕೊಡು ಅಂಡ ಕವನ ಬರೆನಾಗ ಆಶಾ ಬಾರಿ ತೀರ ಬರೆಯರ ಅಂಚದೆ ಕನ್ನಡ ಎರಡು ಚುಟುಕು ಮಾಡಿದ ಬೊಕ್ಕ ತುಳುಟು ಕವನ ಹುಡುಗ ಎರಡು ಕನ್ನಡ ಚುಟುಕು ಇದೆ. ಎಲ್ಲಿ ನೋಡಿದರೂ ಈಗ ಎಲ್ಲರ ಕೈಲೂ ಮೊಬೈಲು, ಮಾತಿನ ಬರದಲ್ಲಿ ತಪ್ಪಿ ಹೋಗುತ್ತಿದೆ ರೈಲು. ಆದರೂ ಆತ ನೋಡಲೆಂದೇ ಈತ ಬಿಡುತ್ತಿದ್ದಾನೆ ಪಟ್ಟಿ ಇಲ್ಲದ ರೈಲು. ಇನ್ನೊಂದು ಪ್ರೀತಿ, ಪ್ರೀತಿ ಅವನು ಮಾಡಿದರೇನು, ಪ್ರೀತಿ ಅವಳು ಮಾಡಿದರೇನು, ಪ್ರೀತಿ ಎರಡು ಹೃದಯದ ನಂಟು, ಮಾಡಿದರೆ ಮಾಡಲಿ ಬಿಡಿ ನಮ್ಮ ಅಪ್ಪನ ಹೋಗುತ್ತಿದೆಯೇನು ಗಂಟು. ಇನ್ನೊಂದು ಸುಲಭ, ಹೆಂಡತಿಗೆ ಕೇಳಿದೆ ಈ ಸಲ ಹಬ್ಬಕ್ಕೆ ನಿನಗೇನು ತರಳಿ ಸೀರೆಯು ಚೂಡಿದಾರು. ಹೆಂಡತಿಗೆ ಕೇಳಿದೆ ಈ ಸಲ ಹಬ್ಬಕ್ಕೆ ನಿನಗೇನು ತರಳಿ ಸೀರೆಯು ಚೂಡಿದಾರು. ಅವಳೆಂದಳು ಹೊಗೆಯಲು ನಿಮಗೆ ಯಾವುದು ಸುಲಭವೋ ಅದೇ ತಂದಿ. ನನಗೆ ತುಳು ಕವನೆಯನ್ನು ಪುಂಡದೆ ಬಾರಿ ಕುದರ್ಪೇಟ ಕವನದ್ದು ರಾಗುಡು ಬಂದರೆ ಪ್ರಯತ್ನ ಮಾಡಬೇಕ. ಮುಂಡೆವುದ ಬಲ್ಲೆಡೊಂಜಿ ಪುಂಡದನ ಕಿನ್ನಿಗೆ, ಪುಂಡದನ ಕಿನ್ನಿಗೆರ್ಲ ಕಲ್ಲುದ ಕಡೆ. ಮುಂಡೆವುದ ಬಲ್ಲೆಡೊಂಜಿ ಪುಂಡದನ ಕಿನ್ನಿಗೆ, ಪುಂಡದನ ಕಿನ್ನಿಗೆರ್ಲ ಕಲ್ಲುದ ಕಡೆ. ಮುಂಡು ಮಂದಿ ಬೆರ್ಮೆರೆಗೆ ಮುಂಡು ಬೂರೊಂದುಂಡು ಅವು ಕಂಡು ಕಪಟ ತೆರಿಯಂದು ಕಲ್ಲುದ ಕಡೆ. ಮುಂಡೆವುದ ಬಲ್ಲೆಡಲಿ ಪುಂಡದನ ಕಿನ್ನಿಗೆ, ಪುಂಡದನ ಕಿನ್ನಿಗೆರ್ಲ ಕಲ್ಲುದ ಕಡೆ. ಬಿತ್ತು ಬಾರ ಪೆಚ್ಚಿನಗ ಲತ್ತು ತೆಗೆದ ನಾಡಿನಗ ಬೆತ್ತಡಿಡು ಭಕ್ತದೆಲ್ಲ ಪದರು ಪಾಡಲೇ. ಮುಂಡೆವುದ ಬಲ್ಲೆಡಲಿ ಪುಂಡದನ ಕಿನ್ನಿಗೆ, ಪುಂಡದನ ಕಿನ್ನಿಗೆರ್ಲ ಕಲ್ಲುದ ಕಡೆ. ಅಡರು ಭಜರು ಬಿಜಿಕಿರದ ಗೂಡು ಕಟ್ಟದು ಬದುಕಡವು, ಅಡರು ಭಜರು ಬಿಜಿಕಿರದ ಗೂಡು ಕಟ್ಟದು ಬದುಕಡವು. ಪಗರು ಪೋಡು ಪಗರಿಡವೆನ ಮಗರು ಪಾವಡೆ. ಮುಂಡೆವುದ ಬಲ್ಲೆಡಲಿ ಪುಂಡದನ ಕಿನ್ನಿಗೆ, ಪುಂಡದನ ಕಿನ್ನಿಗೆರ್ಲ ಕಲ್ಲುದ ಕಡೆ. ಎಂತ ಆಶಾ ಇದೆ ಮನುಷ್ಯರ ಎಲ್ಲ ಬೆನ್ನಲ್ಲ ఆయన ಕಾಲು ವೈಪಡೆ ఆయన ವಿದ್ಯುತ್ ಆಶಯ. ಧನ್ಯವಾದ. ಮಲ್ಲ ಮಲ್ಲ ಕವಿ ಬರೆಯದು ಅಂಚೆಗೆ ಸೇರಿದಿನ ಸ್ವಲ್ಪ ಸಂದವು ಎನ್ನ ಕವಿತೆಯನ್ನು ಕಲಿಯದಕ್ಕೆ ಒಂದಿಲ್ಲ ತರೆ ಕೊಟ್ಟು ಮದ್ಮೆ ಅಂದ್ಕೊಂಡು ಇಲ್ಲಿ ಕೊಟ್ಟೆ ಬಾಬ ಇದೊಂದು ಮದ್ಮೆ ಹಾಕುದು ಅವನ್ನ ಒಂದು ಕವಿತೆ ರೂಪಡು ಕಲಿಯದಕ್ಕೆ ಒಂದಿಲ್ಲ. ಮದ್ಮೆ ಒಂದು ಕಾಕಜಿ ಅದು ಬರೆದಿತ್ತು. ಮದ್ಮೆ ಕೋರ್ಟು ಕಾಕಜಿ ಅಡ್ರೆಸ್ ಇಜ್ಜಿ ಪಂಡ ಕೋರ್ಟ್ ಅಡ್ರೆಸ್ ಇಜ್ಜಿ ನಮ್ಮ ಹಳೆ ಕೋರಿ ರಿಸೆಪ್ಷನ್ ಕಲ್ವಾದ ಕಪ್ಪಲ್ ದಂಚಿನ ಮಲ್ಲ ಹಾಲ್ ನೇಟದ ಮಲ್ಲ ಆಯ್ತಾ. ಸಿಂಗರ್ ದಿನ ಬಾಕಿಲ್ದೊಲೈ ಕಾದು ದೀನಗನೆ ಒಣಸ್ತ ಕಮ್ಮಿ ನೋಡ್ತಿಲ್ಲ ಐತ ಕಮ್ಮಿನೇ ಮೂಗು ಗುದ್ದಾಡ್ಕೊಂಡಿರ್ತೇನೆ. ಅವು ಒಯ್ತಾ ಅಲ್ಲಿ ಗೊತ್ತಾದ್ರು ಒಣಸ್ದೊಟ್ಟಿಗೆ ತೆತ್ತೊಂದೆಂತ ಸಭೆ ಅವ್ರು ಬಾರಿ ಇತ್ತು. ಹಾಲ್ಡ್ ಪುಗೆ ತಿಂಜಿದಿತ್ತೇನು ಮದ್ಮಯ ಮದ್ಮಲ್ ನಲ್ತೊಂದು ಬತ್ತೇರು ಪುಗೆಟ್ ಮುರ್ಕಿಯರು. ಮದ್ಮಯನೊಟ್ಟಿಗೂ ಮಿರಿ ಮಿರಿ ಮೆನ್ಕುನ ಕುತ್ತರಿದಂಚಿನ ಅಂಗಿನು ಪತ್ತೊಂದು ಮದ್ಮಲ್ ಸ್ಟೇಜಿಗೆ ಬತ್ತೋನು. ಅಕ್ಲನ ಕೈ ಕೊಡ್ತಾರೆ ಬಿನ್ನೇರು ಈ ನಮ್ಮ ರೇಷನ್ ಲೈನ್ ಉಂಟು ಅದೇ ಅಂಚ ರೈಸ್ ರೇಷನ್ ಲೈನ್ ಉಂಟಿನಂಚ ಉಂತಿಯರು
ವಿಶ್ ಯು ಬೋತ್ ಹ್ಯಾಪಿ ಮ್ಯಾರಿಡ್ ಲೈಫ್ ಪಂಡದು ವೈಫ್ ನೊಟ್ಟಿಗೂ ತೀರ್ಥ ಜತ್ತೊಂದು ಬತ್ತೀರಿ ತೀರ್ಥ ಜತ್ತೊಂದು ಬತ್ತದು ಒಣಸುಗಳ ಇರುತ್ತೀರಿ ಒಣಸುಗಳ ಇರುತ್ತುಂಡ ಅವಳು ಹೆಂಚಿನೆ ಇಡೀ ನಮ್ಮ ಭಾರತ ದೇಶದ ವಾವ ಐಟಮ್ ಉಂಡು ಅಂಚಿನ ಪೂರ ಐಟಮ್ ಇರ್ತೇನೆ ಐಟ್ಲಾಗ ನೋಡ್ತಾರೆ ಪೂರ ಅದು ಇತ್ತು ನತ್ತೆ ಅಜತ್ ಬೋರ್ಡ್ ಹಾಕಿ ಬಟ್ಟ ಒಂದು ಆತು ಪಾಡೊಂಡೇರು ಬೋಡ ಏನಾದ್ರು ತಿಂದೇರು ಒಂದು ಆತು ತಕ್ಕಿಯ ಕೆಲವು ಅಲ್ಪ ಪೊಣ್ಣರು ಬೈದೇರು ಅಕ್ಕಲು ಇಲ್ಲಿ ಕೂಡ ಇರ್ತಾರೆ ಪ್ಯಾಂಟ್ ನಮ್ಮ ಅಂತ ಪರಿದಿನ ಪುರ ಪಾಂಡ ಫ್ಯಾಷನ್ ಹೆಚ್ಚ ಫ್ಯಾಷನ್ ಅದು ಹೆಚ್ಚ ಪರಿದಿನ ಪಾಂಡ ಅಂಚ ಸ್ವಲ್ಪ ಪರಿದಿನ ಪ್ಯಾಂಟ್ ಪಡೆದ್ರೆ ಪೊಣ್ಣರು ಬೈದೇರು ಎನ್ನೊಟ್ಟಿಗೆ ಅಪ್ಪ ಇತ್ತೇರು ಅಪ್ಪ ಅಂದುಕೊಂಡೇರಿ ಅಪ್ಪ ಅಂದುಕೊಂಡೇರಿ ಅಜ್ಜಿ എന്നോട്ടിಗೆ ಇತ್ತೇರು ಆರು ತುಯ್ಯರು ಆದ್ರೆ ಗಾಂಡು ಮನಸ್ಸಿಗೆ ಒಂದು ಇಂಚಿನ ಗತಿದ ಅಂತ ಹೋಗಲ್ಲ ಅದ ಅನುಕೂಲದ ಗೊತ್ತಿಲ್ಲ ಪರಿದಿನ ಪ್ಯಾಂಟ್ ಪಡೆದಿನ ಹೋಗಲು ಏರು ಬಂಡು ಆರು ತುಯ್ಯರು ಎಂಗ ಬಂಡೇರು ಈ ಜೋಕ್ಲೇನು ತೂನಗ ಕೊಂಡಾಟ ಹಾಕೊಂಡು ಅಂಡ ಅಪ್ಪೆಲ್ಲ ಸೈತಂಡ ಇಂಚೆನೆ ಅಂಗ ಮುಚ್ಚಲೆ ಕುಂಟುಲ್ಲ ಬರಬರ್ಕೊಂಡು ಒಂದು ಒಳ್ಳೆ ಅದೇ ಗೊತ್ತಿಸಿ ಪಾಪ ಪರಿದಿನ ಕೊಂಡು ಮಲ್ಲತ್ರು ಪಾಡ್ ನಾನು ಮದ್ನಲ್ಲನ್ನು ಆನಿದ ಮದ್ನದ ಮದ್ಮಲ್ನ ಉಂಡೋಡು ಕುಂಕುಮ ಇತ್ತಿಜಿ ಕರಿಯ ಮಣಿಲ ಇಚ್ಚಿ ಕಾರಡು ಉಂಗಿಲೆಲ್ಲ ಇಚ್ಚಿ ದಾರದ ಹಬ್ಬ ಎಂಡಕ್ಕೆ ಎಂಡೇರಿ ಮದ್ಮಲನ್ನು ಉಂಡೋಡು ಕುಂಕುಮ ದಾನಿ ಇಚ್ಚಿ ಕೆಕ್ಕಿಂಡ ಕರಿಯ ಮಣಿಲ ಇಚ್ಚಿ ದಾರದ ಸೀರೆ ಕಾರು ಉಂಗಿಲ ಮೂಗುತ್ತಿಲ ಇಚ್ಚಿ ಆರು ಪನೊಂದಿತ್ತೇರು ಆರು ಪನೊಂದಿತ್ತಿನೆಲ್ಲ ಇಟ್ಟ ಏರು ಬರಿಟಿತ್ತಿನ ಉಪ್ಪಂಡೇರು ದುಮ್ಮುದ ಬದುಕು ಇತ್ತ ಔಟ್ಡೇಟೆಡ್ ದುಮ್ಮದ ಬದುಕು ನಮ್ಮ ಹೆಚ್ಚಿನ ಬದುಕೋಲಿಂತ ನಮ್ಮ ಸಂಸ್ಕೃತಿ ಸಂಸ್ಕಾರ ಅವಿತ್ತ ಔಟ್ಡೇಟೆಡ್ ಇತ್ತದ ಬದುಕು ಒಂದು ಅಪ್ಡೇಟೆಡ್ ಒಂದು ಬದುಕು ಅಪ್ಡೇಟೆಡ್ ಕಂಡಿರು ಅವಿನಿಂದ ಹಬ್ಬ ಎನ್ನ ಮೊನ್ನೆ ತುಯ್ಯಿ ಇಂಚ ಒಂದು ಮದ್ನೆಗೆ ಹೋಗಿ ಬರ್ತೀರಂತ ಒಂಜಿ ವಿಷಯ ಮದ್ನೆ ಅಂತ ಇದನ್ನ ಕೇಳಲಿಕ್ಕೆ ನಿಮಗೆ ಧನ್ಯವಾದ ಅನ್ಕೊಂಡು Yang Banpur kenu nate, yang Banpur kenu nate, halo? Ati yang nak kaki kita berada yang Banpur kenu nate, yang Banpur kenu nate, yang daya putte na, yang ke kutuji, ancadu, yang na uripu, yerekla bogi boduji, yang daya putte na, aw yang ke kutuji, ancadu yang na uripu, yerekla bogi boduji. என்ன பாத்தேரா ஏரெಲ್ಲ ಕೆಡಿತ ಬಗ್ಗೆ ಬುರುಂದಿச்சு என்ன பாத்தேரா ಏರೆಲ್ಲ ಕೆಡಿತ ಬಗ್ಗೆ ಬುರುಂದಿச்சு ಯಾನು ದೈವದ ನುಡಿಟುಲ್ಲ ನಾಗ ನಡೆಟುಲ್ಲ ದೇವರ ನುಡಿಟುಲ್ಲ ಊದ ಗಡಿಟುಲ್ಲ ಪರ್ಪದ ನುಡಿಟುಲ್ಲ ಯಾನು ದೈವದ ನುಡಿಟುಲ್ಲ ನಾಗ ನಡೆಟುಲ್ಲ ದೇವರ ನುಡಿಟುಲ್ಲ ಊದ ಗಡಿಟುಲ್ಲ ಪರ್ಪದ ನುಡಿಟುಲ್ಲ ಇದು ಕಿಟಕೆದೆಲ್ಲ ನೇಲೊಂದುಲ್ಲ ನೆಲದಾಂತಿ ಗುಂಡಿಡು ಮುರ್ಕೊಂದುಲ್ಲ ನೆಲದಾಂತಿ ಗುಂಡಿಡು ಮುರ್ಕೊಂದುಲ್ಲ ಯಾರು ದಾಯ ಬಿಡುದೇನ ಎಂದು ಗೊತ್ತುಚ್ಚಿ ಅಂಚಾದು ಎನ್ನ ಒರಿಪು ಏರಿಲ್ಲ ಬೂತು ಬೂತು ಕೆಲವೇರು ಅಪಗಪಗ ಏನನು ನೆನಪು ಮಲ್ಪೇರು ಕೆಲವೇರು ಅಪಗಪಗ ಏನನು ನೆನಪು ಮಲ್ಪೇರು ತೂಬೂರ್ನಗ ಗೂವೆಲ್ ತೋಡಿಲೆಕ್ಕ ಕುಮೇರುಡು ಕುಪ್ಪು ಲೋಕಿಲೆಕ್ಕ ತೂಬೂರ್ನಗ ಗೂವೆಲ್ ತೋಡಿಲೆಕ್ಕ ಕುಮೇರುಡು ಕುಪ್ಪು ಲೋಕಿಲೆಕ್ಕ ಕೆಲವೇರು ಬಾಸೆದ ಬುಲೆಚ್ಚಿಲ್ಗು ತುಲ್ಲಿಯರು ತುಲ್ಲುಗು ಬಚ್ಚಿಯರು ಬಚ್ಚಿದಡೇಗೆ ಬೈಯರು ತುಲ್ಲಿಯರು ಕೆಲವೆಲ್ಲ ಬಾಸೆದ ಬುಲೆಚ್ಚಿಲ್ಗು ತುಲ್ಲಿಯರು ತುಲ್ಲುದು ಬಚ್ಚಿಯರು ಬಚ್ಚಿದಡೇಗೆ ಬೈಯರು ಕುಲ್ಲಿಯರು ದೇಶದ ಬಾಸೆದ ಯಜ್ಞದ ಬಗ್ಗೆ ಬಾಟ್ಲಿ ಬಗ್ಗಾದು ಕುಚ್ಚಿಯರು ಬಗ್ಗಿನ ಬಾಟ್ಲಿ ಮುಗ್ಗಿ ಬೊಕ್ಕ ಪೇತ ಭಾಷೆ ಶುರು ಮಾಡ್ತೇವೆ ಬಗ್ಗಿನ ಬಾಟ್ಲಿ ಮುಗ್ಗಿ ಬೊಕ್ಕ ಪೇತ ಭಾಷೆ ಶುರು ಮಾಡ್ತೇವೆ ಕೆಲವೆಲ್ಲ ಭಾಷೆಗೆ ನೆಲೆ ಕೊರಿಯರು ಭಾಷೆಗೆ ಬಿಲೆ ಕೊರಿಯರು ಭಾಷೆಗೆ ಬೆರಿ ಕೊರಿಯರು ಭಾಷೆಗೆ ತರೆ ಕೊರಿಯರು ಕೆಲವೆಲ್ಲ ಭಾಷೆಗೆ ನೆಲೆ ಕೊರಿಯರು ಭಾಷೆಗೆ ಬೆಲೆ ಕೊರಿಯರು ಭಾಷೆಗೆ ಬೆರಿ ಕೊರಿಯರು ಭಾಷೆಗೆ ತರೆ ಕೊರಿಯರು ಮಾನದಿಗೆಲ್ಲ ಕೆತ್ತೊಂಡೇರು ಮೊನದಾನಿ ಪೇಪರ್ ಪಾಡಿಯರು ಅಡೆಗೆ ಎನ್ನ ಕತೆ ಮುಗಿತೇನೆ ಅಡೆಗೆ ಎನ್ನ ಕತೆ ಮುಗಿತೇನೆ ಪರವರ್ಗಗಳು ಹಾಕುಲು ಅಂಚೆ ತೋಡಿ ಬಿಡ್ಬೇರು ಪರವರ್ಗಗಳು ಮತ್ತೆ ಅಂಚೆ ತೋಡಿ ಬಿಡ್ಬೇರು ಅಪ್ಪೆ ಭಾಷೆನ ಅಪ್ಪನ ಭಾಷೆ ಮಾಡ್ತೇವೆ ಹಿಂದಿ ಬೆರಕೆ ಮಾಡ್ತದೆ ಮದತ್ ಮಾಡ್ತೇವೆ ಹಿಂದಿ ಬೆರಕೆ ಮಾಡ್ತದೆ ಮಸ್ತ್ ಮದಲು ಮಾಡ್ತೇವೆ ಎಲು ಬಲೆ ಬಂದು ನೆಕ್ಕೆ ಮತ್ತು ಮಾತೇನೆ ಎಲು ಬಲೆ ಬಂದು ನೆಕ್ಕೆ ಮತ್ತು ಮಾತೇನೆ ಸ್ವಂತ ದಿನ అనಗ ಮದತ್ ಮಂದನ ಕುಲ್ಲ ಮದತ್ ಪೋಯೇನು ಯಾನು ತುಳುಗೆ
ತುಳುವೆ ಬೆಲೆ ಕಾಯ್ದ ಲೆಕ್ಕಗೆ ದಿಕ್ ದೆಸೆ ಇಜ್ಜಿ ಭಾಷೆದ ಸಂತಾನ ಇಜ್ಜಿ ಅಜ್ಜಿ ಬಿಜ್ಜಿನ ಭಾಷೆಗಳ ಎಂಟು ನೆಲೆ ಇಜ್ಜಿ ಅಜ್ಜಿ ಬಿಜ್ಜಿನ ಭಾಷೆಗಳ ಎಂಟು ನೆಲೆ ಇಜ್ಜಿ ಯಾನು ದಾಯ ಪುಟುದನ ಎಂದು ಗೊತ್ತುಜ್ಜಿ ಅಂಚಾದ ಎನ್ನ ಒರಿಪು ಏರೆಗ್ಲಾ ಪೂರ್ತು ಬೋದು ಯಾನು ತುಳು ಭಾಷೆಗೆ ಆಂಡ ಯಾನಿತ್ತ ಓಲ್ಲೆಗೆ ಯಾನು ತುಳು ಭಾಷೆಗೆ ಆಂಡತ್ತ ಯಾನು ಓಲ್ಲೆಗೆ ಅಂದ್ರೆ ಏನನ್ನು ತೆಲ್ಪ ಇರತ್ತೆ ಏನನ್ನು ನಲ್ಪ ಇರತ್ತೆ ಏನನ್ನು ಬುಲ್ಪ ಇರತ್ತೆ ಏನನ್ನು ತೆಲ್ಪ ಇರತ್ತೆ ಏನನ್ನು ನಲ್ಪ ಇರತ್ತೆ ಏನನ್ನು ಬುಲ್ಪ ಇರತ್ತೆ ಏನನ್ನು ಒರ್ಪ ಇರತ್ತೆ ಏನನ್ನು ಒರ್ಪ ಇರತ್ತೆ ಯಾನು ಪನ್ಯ ಕೇಳುತ್ತೆ ಯಾನು ಪನ್ಯ ಕೇಳುತ್ತೆ ಅಲ್ಲ ಎಕಡೆ ಕೇಂದ್ರ ಬಂಡೇರು ಇತ್ತ ಮಾನ್ ನೆಡಮಲಿಪಿದ್ದೇನೆ ಭಾಷೆದ ಮೋಕೆಲ ಅಂಚೆನೆ ಮೆಲ್ಲ ಮೆಲ್ಲನೆ ಮನಪುನು ಪಚ್ಚೆ ತಪ್ಪುನು ಇಂಚೆನೆ ಭಾಷೆದ ಮೋಕೆಲ ಅಂಚೆನೆ ಮೆಲ್ಲ ಮೆಲ್ಲನೆ ಮನಪುನು ಪಚ್ಚೆ ತಪ್ಪುನು ಇಂಚೆನೆ ಯಾನು ಪನ್ಯ ಕೇಂಡತೆ ಯಾನಿತ್ತ ನಿಕಲ್ದನೆ ಪಂಪುನತೆ ಯಾನ್ ಪನ್ಯ ಕೇಂಡತೆ ಏನನ್ನು ಒರ್ಪರತೆ ಮಾತಾಡಿಲ್ಲ. ನಮಸ್ಕಾರ. ತುಳುನಲ್ಲಿ ಮುಂದಿನ ಪನಿಕತೆ ಬಂತು ಪನಿಕವಿತೆ ಬಂತು ಎಂದು ಉಜ್ವಲ ಕಲಿತೆ ಮೂಲು ಲವ್ ಮಲ್ಪನೆಯಲ್ಲಿ ಒಂದು ಕಿನ್ನ ಪನಿಕವಿತೆ ಪ್ರೀತಿ ಪಂಡ ತಾರದ ಮರತಕ್ಕ ಕುಬೆ ಮುಟ್ಟ ಪೋಯಡ ನಿಕ್ಕು ಬಂಡ ನೀರು ಕುಬೆ ಮುಟ್ಟ ಪೋಯಡ ನಿಕ್ಕು ಬಂಡ ನೀರು ಕೈ ತತ್ತು ಜಾರಿಯಡ ಬಾಯಿಗೆ ತುಳಸಿ ಕೊಡುಂದಿ ಮಿಕ್ಸರ್ ಎನ್ನ ಇಲ್ಲದ ಮಿಕ್ಸರ್ ಇಜ್ಜಿ ಗ್ರೈಂಡರ್ ಇಜ್ಜಿ ಎನ್ನ ಇಲ್ಲದ ಮಿಕ್ಸರ್ ಇಜ್ಜಿ ಗ್ರೈಂಡರ್ ಇಜ್ಜಿ ವಾಷಿಂಗ್ ಮಿಷಿನ್ ಇಜ್ಜಿ ಪಂಡರೆಯನ್ನ ಬುಡದಿನ ಕಂಪ್ಲೇಂಟ್ ಇಜ್ಜಿ ದಾಯ ಬನ್ನಿಗೆ ನಿಕ್ಕು ಮಾತ್ರ ಯಾನೇ ಉಳ್ಳದು ಮುಂಜಾನೆ ಎಚ್ಚರ ಗೌತಮ ಬುದ್ಧಿ ಸಿದ್ಧಾರ್ಥೆ ನಡುರಾತ್ರಿ ಲಗ್ನ ಪೋನಾಗ ఆయన ಬುಡಿತಿಗಳ ಎಚ್ಚರ ಇರುವುದು ಸಿದ್ಧಾರ್ಥೆ ನಡುರಾತ್ರಿ ಲಗ್ನ ಪೋನ ఆయన ಬುಡಿತಿಗಳ ಎಚ್ಚರ ಇರುವುದು ನಡೆ ಕೈಕೊದ್ದು ಪೋನಾಗ ದಮಯಂತಿಗಳ ಜೋರು ನಿದ್ರೆ ಐಕೆ ಒಂದ ಜಾಗ್ರತೆ ಜಾಸ್ತಿ ನಿದ್ರೆ ಇದ್ದಾರೆ ಉಪವಾಸ ಮಾಡಬೇಕು ಹೊರಗ ಗಾಂಧಿ ಅಣ್ಣಾಚಾರ್ಯ ಇಂಕ ಮೇಟ್ ಬರ್ತದ ಬಂದ್ಬೇಕು ಹೊರಗ ಗಾಂಧಿ ಅಣ್ಣಾಚಾರ್ಯ ಇಂಕ ಮೇಟ್ ಬರ್ತದ ಬಂದ್ಬೇಕು ಒಂದ ಉಪವಾಸ ಮಲ್ಕು ಮಾರ ಬಯ್ಯಾಡಿಲ್ಲ ಬತ್ತಿನ ಎಣ್ಣೆ ಬುಡದಿಗೆ ಜೋರು ಬಂಡೆ ಇಳಿಸಿ ಯಾನ್ ರಾತ್ರಿಗೆ ಒಣಸೇ ಮಲ್ಕುದಿ ಓಲ ಬೆಚ್ಚ ಮಾಡಿದ್ರು ಏನೋ ಮಿಕ್ಕಿನ ಎಂಟು ಮಲ್ಲ ಶಾಕ್ ಪಂಡದು ಏನೋ ಮಿಕ್ಕಿನ ಎಂಟು ಮಲ್ಲ ಶಾಕ್ ತೆಲಿತೊಂದೇ ಬಂದು ಯಾರು ಇರೋದು ಮೆಸೇಜ್ ಕಳಪಡಿಯ ವಾಟ್ಸಪ್ ಕೂಲಿ ಯಾರು ಇರೋದು ಮೆಸೇಜ್ ಕಳಪಡಿಯ ವಾಟ್ಸಪ್ ಉಪ್ಪಿನಿದಾರ ಐದು ಹೋಟೆಲ್ದ ಮೆನು ಕಾರ್ಡ್ ತೂಪಿನಿದಾರ ಐದು ಹೋಟೆಲ್ದ ಮೆನು ಕಾರ್ಡ್ ಅಲ್ಲೆನ ಬೈಯದ ಬಾರ್ನಿಕ್ ಕೂಡ ಐದೊಟ್ಟು ಅಂಗಾರ ಶುಕ್ರವಾರ ಶನಿವಾರ ಕೂಡ ಐದೊಟ್ಟು ಅಂಗಾರ ಶುಕ್ರವಾರ ಶನಿವಾರ ಉಪವಾಸದ ಮೆನು ಬೇಟೆ ಪಟ್ಟ ಮೈ ಕುಡಿದು ಗಾಂಧೀಜಿಲ ಅಣ್ಣಾಜರಲ ಬಲ್ತೇರು ಇಂದು ಜೋರು ಬಡಸುರುವಾಗ ಎಷ್ಟು ಪಂಡ ದಾದಮಲ್ದ ಹೊರವೇನು ಬಲಸ್ ಸೊಲ್ಮೆ ನಮಸ್ಕಾರ
ಅದೇನು ಕರೀಡು ವರ್ಷ ಪತ್ತವೆ ಕುಯ್ಯರೆ ಸುಮ್ಮಂದು ಅದೇನು ಕರೀಡು ವರ್ಷ ಪತ್ತವೆ ಆಂಡಲ ನಿಮಗೆ ಹಾಯಿ ಅದನ್ನು ಕೈಪಡ್ತವೆ ಅರಣ ಪೊರುನು ಕುಯ್ಯಿನಾದ್ರೆ ತೂಕನ್ನು ಮನಸ್ಸಾಗುವುದು ಅರಣ ಪೊರುನು ಕುಯ್ಯಿನಾದ್ರೆ ತೂಕನ್ನು ಮನಸ್ಸಾಗುವುದು ನನ್ನ ಹುಡುಗಿ ಯುವಕನ್ನ ಬೇರೆ ಬೇಯಿಸಬಹುದು மதுரைக்கு போது மேந்தி ஆண்டு மதுரைக்கு போது மேந்தி ஆண்டு தொடமனை போது வீணால் ஆண்டு பைக்கு போது பேபி ஷவர் ஆண்டு புது ಭಾಷೆಯ போது புரிந்து போது ಹೃದಯ ಭಾರಿ ಮಲ್ಲ ಹೃದಯ ಭಾರಿ ಮಲ್ಲ ಭಾರಿ ವಿಶಾಲ ಅವರು ಹುಲ್ಲರು ಶೀಲ ನೀಲ ಮತ್ತು ಜಯಮಾಲ ದಿನಾಲ ಉಪ್ಪಡ್ ಬಲಸಮಿಕ್ಕನ ಪೊಣ್ಣ ನಮ್ಮಡೆಯಾನ್ ಪಂಡೆ ದಿನಾಲ ಉಪ್ಪಡ್ ಬಲಸಮಿಕ್ಕನ ಪೊಣ್ಣ ನಮ್ಮಡೆಯಾನ್ ಪಂಡೆ ಆಗ ಎಲ್ಲ ಕೈಪಟ್ಟಿದ್ದೇನು ಕೈಕಲೇ ಉಪ್ಪಡ್ ಅಜಿಪದಲ್ಲಿಗೆ ಪತ್ರಳೆಯಂದು ವರ್ಷಯಪ್ಪ ಅಜಿಪದಲ್ಲಿಗೆ ಪತ್ರಳೆಯಂದು ವರ್ಷಯಪ್ಪ ಮನೆಯಂದು ಇಜ್ಜಿ ಇತರ ರೂಪ ತಯಾರಾವನ್ನುಂಟು ಜಾಗ ಎನ್ನ ಅಲ್ಪ ಯಾರು ಪೋಯರ ಮಾತೆಲ್ಲ ಬಂದು ಅಯ್ಯಪ್ಪ ಲೋಕದಲ್ಲಿಗೆ ಹಾಲು ಅರಳು ನತ್ತು ಲೋಕದಲ್ಲಿಗೆ ಹಾಲು ಅರಳು ನತ್ತು ಎಂಟು ಮಾದ ಅರಳು ನತ್ತು ಈಗ ನಮ್ಮ ಹೊಡೆಸ್ಮಂತ ವಿಷಯ ಸಾರು ಸರಸುನ ಮಕ್ಕಳ ಲೇಸಿಡು ಏನು ಇಷ್ಟ ಆಗಿ ಅವರು ಟೊಮೆಟೊ ಸಾರು ಸರಸುನ ಮಕ್ಕಳ ಲೇಸಿಡು ಏನು ಇಷ್ಟ ಆಗಿ ಅವರು ಬಳಸಿನ ಬೆಚ್ಚ ಬೆಚ್ಚ ಟೊಮೆಟೊ ಸಾರು ಅವರ ಈ ಸಾರಿ ಹಾಸಿ ಆಗ್ತದೆ ನನ್ನನ್ನು ಮೋಗ ಮಂತ್ರಿಪುರ ಮೋಹಿನಿ ಪೂವರ ವಂಚಸಪುರ ನನ್ನನ್ನು ಮೋಗ ಮಂತ್ರಿಪುರ ಮೋಹಿನಿ ಪೂವರ ವಂಚಸಪುರ ಏಕ್ ಪುರುಷ ಕರಿನಾಥಪುರ ಯಾರು ಕಟ್ಟಾದಿಲ್ಲ ಯಾರು ಕಲ್ಯಾಣ ಯಾರು ಕಟ್ಟಾದಿಲ್ಲ ಹೊಸ ಬಂಗಲೆಗಳು ದೀಪಾದ ಒಂದು ವಿಶೇಷ ಕೋಣ ಕಲ್ಯಾಣಗಳು ಯಾರು ಕಟ್ಟಾದಿಲ್ಲ ಹೊಸ ಬಂಗಲೆಗಳು ದೀಪಾದ ಒಂದು ವಿಶೇಷ ಕೋಣ ದೀಪಾಂಗಲ ಬರುವ ಪ್ರೀತಿಯನ್ನು ಮಾಡಿಲ್ಲ ದೀಪಿಕಾ ಪಡುಕೊಂಡು ಎನ್ನ ಕೈಪತ್ತಿನ ಕರಿಯಾದು ಹೂವರೆ ಕಪ್ಪಾಂಡಲ ಸರಿ ಎನ್ನ ಕೈಪತ್ತಿನ ಕರಿಯಾದು ಹೂವರೆ ಕಪ್ಪಾಂಡಲ ಸರಿ ಎಂಟೆ ಐಶ್ವರ್ಯಗಳು ಎನ್ನ ತಂಗಡಿ ಹುಡುಗಿನ ಊರು ಮುದರಂಗಡಿ ಎನ್ನ ತಂಗಡಿ ಹುಡುಗಿನ ಊರು ಮುದರಂಗಡಿ ಬಲತಿನ ಊರು ಹಳೆಯಂಗಡಿ ಬರವತ್ತಿನ ಊರು ಬೆಳ್ಕಂಗಡಿ ಮತ್ತೆ ಆರು ಹೂವಿನ ಊರು ಗುಡ್ಡೆ ಅಂಗಡಿ ಆರು ಕೊಡುಪುನ ಊರು ಗುಡ್ಡೆ ಅಂಗಡಿ I am unmarried and alone. I am unmarried and alone. To get married, I need an oath. मैंने तुझे प्यार किया अबला समझ के मैंने तुझे प्यार किया अबला समझ के तेरे बाप ने पिता मुझे अबला समझ के ನಮಸ್ಕಾರ ನಾನು ಪ್ರತಿಶತದ ವ್ಯಕ್ತಿಯ ಪ್ರೀತಿಗೆ ಹೋಗಿದೆ ನಮ್ಮ ಈ ಒಂದು ಜೀವಮಾನದ ಭಾವನಾತ್ಮಕವಾಗಿ ದಿನ 10 ವರ್ಷ ಒಂದು ಪತ್ರಿಕೆಯಲ್ಲಿ ಮುಂಬೈನವರು ಮಾಡಬಾರದು ಈ ಒಂದು ಸಂದರ್ಭದಲ್ಲಿ ನಾನು ಸಂದೇಶಕ್ಕೆ ಬೇರ್ಪಟ್ಟಿದ್ದು ಒಟ್ಟು ಕೆಲಸ ಮಾಡಿಕೊಂಡು ಆ ಪ್ರೀತಿಗಾದರೆ ಯಾನು ಈ ಸಂದರ್ಭದಲ್ಲಿ ಯಾರು ಭಾಗವಹಿಸಿಕೊಂಡು ಈ ಸಂದರ್ಭದಲ್ಲಿ ಕವಿತೆ ಎನ್ನ ಕವಿತೆದ ಶಕ್ತಿಗೆ ಉಲೈಲೆಪ್ಪುವ ಬಲ್ಲೆ ಮಾಮು ಮಾಮು ತೀರ್ಬೋದು ಪೇರು ಹಾಗೆ ಉಲೈಲೆಪ್ಪುವ ಕಾರ್ಯಕ್ರಮ ಎನ್ನ ಮಾಮು ತೀರಿಯರು ಎಂಟ್ಲೇನು ಬಂದು ಪೋಯರು ಎನ್ನ ಮಾಮು ತೀರಿಯರು ಎಂಟ್ಲೇನು ಬಂದು ಪೋಯರು 13 ಬಾರೆ ಕೊಂಬುಡ ಓರಿಯರು 13 ಬಾರೆ ಕೊಂಬುಡ ಓರಿಯರು ಸಾರ ಜನಕ್ಕೆ ಲೆಪ್ಪು ಕೊರಿಯರು ಸಾರ ಜನಕ್ಕೆ ಲೆಪ್ಪು ಕೊರಿಯರು ಆಡ ಬಜಿ 200 ಜನ ಸೇರಿ
ಸಾರ್ವಜನಿಕ ಲೆಪ್ಪು ಕೊರಿಯರು ಆಟ ಬಜಿ 200 ಜನ ಸೇರಿಯರು ಕೇಂದ್ರಗ ಪಂಡ್ಯರು ದಾದಯ ತರಕಾರಿ ಆತ ಕೇಂದ್ರಗ ಪಂಡ್ಯರು ದಾದಯ ತರಕಾರಿ ಆತ ರಾತ್ರಿ ಉಲೈಲೆಪ್ಪುನ ಅಟ್ಟನೆ ಮಂದಿರು ರಾತ್ರಿ ಉಲೈಲೆಪ್ಪುನ ಅಟ್ಟನೆ ಮಂದಿರು 200 ಜನಕ್ಕೆ ಮಾತ್ರ ಪಂಡ್ಯರು 200 ಜನಕ್ಕೆ ಮಾತ್ರ ಪಂಡ್ಯರು 15 ಕಿಲೋ ಚಿಕನ್ 30 ಕಿಲೋ ಮಟನ್ 15 ಕಿಲೋ ಚಿಕನ್ 30 ಕಿಲೋ ಮಟನ್ ನೆತ್ತ ಒಟ್ಟಿಗೂ ಬೆಚ್ಚಲ ಇತ್ತು ಚಪ್ಪೆಲ ಇತ್ತು పొట్టు దంతనగా మండే బెంచ గురికారగు పొట్టు దంతనగా మండే బెంచ గురికారగు ಜನಕುಲು ಪಿಜಿಂದ ಲೆಕ್ಕ ದಂಡ ಕಟ್ಟದೆ ಬರುವುದಿಲ್ಲರು ಜನಕುಲು ಪಿಜಿಂದ ಲೆಕ್ಕ ದಂಡ ಕಟ್ಟದೆ ಬರುವುದಿಲ್ಲರು ಎಂಕೆ ಗೊತ್ತುಜಿ ಎನ್ನ ಮಾಮನ ಈದ್ ಬುದರ ಎಂಕೆ ಗೊತ್ತುಜಿ ಎನ್ನ ಮಾಮನ ಈದ್ ಬುದರ ಎಂದು ಸೋಜಿಗ ಪೂರ ಬಂದು ಗರ್ದು ಬಿದ್ದು ಹಿಂದೆ ಉಂಡುದು ಮಾಮನು ಪುಗರಿಯೇ ಪುಗರಿಯನ್ ಪೂರ ಬಂದಿರು ಗರ್ದು ಬಿದ್ದು ಹಿಂದೆ ಉಂಡು ಮಾಮನು ಪುಗರಿಯೇ ಪುಗರಿಯನ್ ಅಜಿಪ ಸಂಪ ಕೋಟದ ಕೋಟ ಬಂದು ಅಜಿಪ ಸಂಪ ಕೋಟದ ಕೋಟ ಬಂದು ಬಿದೆದಕ್ಕಲು ಉಲೈಡೆ ಒಲಿಯರು ಅಜಿಪ ಸಂಪ ಕೋಟದ ಕೋಟ ಬಂದು ಬಿದೆದಕ್ಕಲು ಉಲೈಡೆ ಒಲಿಯರು ಉಲೈ ಬರ್ಪಿನ ಮಾಮ ಮಾತ್ರ ಕಾತದು ಬಿದೈಡೆ ಒಲಿಯರು ಉಲೈ ಬರ್ಪಿನ ಮಾಮ ಮಾತ್ರ ಕಾತದು ಬಿದೈಡೆ ಒಲಿಯರು ಬಿದೈ ಪೋನಗ ಜಗಕಲ್ ಪನ್ನಿಯರು ಬಿದೈ ಪೋನಗ ಜಗಕಲ್ ಪನ್ನಿಯರು ವಾ ಬಾರಿ ಗೌಜಿದ ಮಾದರಿಗಿಯ ವಾ ಬಾರಿ ಗೌಜಿದ ಮಾದರಿಗಿಯ ಆಟ ಮಾವು ಜಾಲಡು ಎಣ್ಣೀರು ಎಂಗುದಾನೆ ಅವಸರ ರಟ್ಟಿನ ಕರಿಯಡು ಆಟ ಮಾವು ಜಾಲಡಿ ಎಣ್ಣೀರು ಎಂಗುದಾನೆ ಅವಸರ ರಟ್ಟಿನ ಕರಿಯಡು ಆರಾಮಡು ಉಲೈ ಪೋಲಿಂದದಾರು ತಾರೆ ಏರಿದು ಕುಳಿಯರು ಆರಾಮಡು ಉಲೈ ಪೋಲಿಂದದಾರು ತಾರೆ ಏರಿದು ಕುಳಿಯರು ಉಲೈ ಲೆಪ್ಪುವ ಬಲ್ಲೆ ಮಾಮ ಉಲೈ ಲೆಪ್ಪುವ ನಮಸ್ಕಾರ ನಮಸ್ಕಾರ ಆತ್ಮೀಯರೇ, ಪ್ರಕಾಶ್ ಹೆಗ್ಡೆ ಪುಂಡಿ ನೇತೃತ್ವದ ಛಾಯಾಕಿರಣವು ದಶಮಾನೋತ್ಸವ ಐದು ಮಧ್ಯೊಳಗೆ ಕವಿಗೋಷ್ಠಿಯ ಕಾರ್ಯಕ್ರಮ ಪ್ರಕಾಶ ನನಗೆ ಹಾಸ್ಯ ಕವಿಗೋಷ್ಠಿ ಮುಗಿದಿದೆ ಅಂಡ ಪ್ರಾಯಶಃ ಮುಂಬೈನ ಹಾಸ್ಯ ಕವಿ ಗೋಷ್ಠಿ ಒಂದು ಬಾರಿ ಬಂದ ಮಧ್ಯಾಹ್ನ ಒಣಸ್ತ ಬರ್ತಿದ್ದ ಕವಿಗೋಷ್ಠಿ ಇತ್ತು ಬೈಯಾಡೆ ಚಾತ ಬರ್ತಿದ್ದ ಕವಿಗೋಷ್ಠಿ ಇತ್ತು ಇಲ್ಲಿ ಸಂಜೆ ನಾನು ಆ ಹೊತ್ತಿಗೆ ಕವಿಗೋಷ್ಠಿ ಇದೆ. ಆತ್ಮೀಯರೇ, ಭಗವದ್ಗೀತೆಯಲ್ಲಿ ಧೃತರಾಷ್ಟ್ರಕ್ಕೆ ಕಣ್ಣು ತೋರಿಸಿ ಕುರುಕ್ಷೇತ್ರದ ಪೂರ್ವ ತಯಾರಿ ಆಗುತ್ತೆ. ಅವಾಗ ಶ್ರೀಕೃಷ್ಣ ಪರಮಾತ್ಮನ ಧೃತರಾಷ್ಟ್ರಗಳಿಗೆ ಬೇಡಿಕೆ ಇದೆ. ಎಲ್ಲ ಜೋಕುಲ್ಲ ಪಾಂಡವೆಲ್ಲ ಯುದ್ಧ ಮಾಡ್ತಿದ್ದು ತೂವೋಡು ಅಂಡ ಹುಟ್ಟು ನೋಡಿ ಐಕೈಕು ವೀಕ್ಷಕ ವಿವರಣೆ ಮನೆಯೇ ಸಂಜೆಗೆ ಕೃಷ್ಣ ಪರಮಾತ್ಮ ವಿಶೇಷ ಶಕ್ತಿ ಬರಬೇಕು. ಆದರೆ ಕೈ ಪತ್ತನಗ ಕುರುಕ್ಷೇತ್ರದ 15 ಅಕ್ಷೋಹಿಣಿ ಸೈನ್ಯ ಉಪರಚನ ವ್ಯಾಪ್ತಿಯ ಯುದ್ಧದ ಪ್ರತಿ ವಿವರ ಅಂಗ ಇಟ್ಟೆ ದೂರದರ್ಶನದ ಸಂಜೆ ತೋರಿಯುವುದು. ಐದು ಸಂಜೆ ಧೃತರಾಷ್ಟ್ರ ಬಂತು. ಭಗವದ್ಗೀತೆಯ ಸುರೂತ್ ಅಧ್ಯಾಯದ ಪ್ರಥಮ ಶ್ಲೋಕನೆಯು ಧೃತರಾಷ್ಟ್ರವು ಆಚಾರ್ಯ ಬರ್ತು. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ ಯುತ್ಸವ ಮಾಮಕಃ ಪಾಂಡವಶ್ಚೈವ ಕಿಂ ಕುರ್ವತು ಸಂಜಯ ಅಂತ ಧೃತರಾಷ್ಟ್ರ ಕೇಳಿ ಮತ್ತೆ ಯಾನೆ ಧೃತರಾಷ್ಟ್ರಕ್ಕೆ ಕೇಳ್ಬೋದು ಯಾರು ಅದೇ ಈಗ ಮಾತ ಕುಂದ್ರಪ್ಪು ಸಂಜಯ ಅನ್ನೋದು ಈಗ ಮಾತ ಕುರುಕ್ಷೇತ್ರದ ಯುದ್ಧದವರು ಎಂಚ ಆಡ ಪಡೆದವರ ನೀವು ತೆರಪಾಡ್ತಾರೆ ಗೊತ್ತಾಗ ಎಂಚ ಆಡ ಹಾಕಲ್ಲ ಪ್ರಾಯಶಃ ಚಪ್ಪಾಳೆ ಕೊಟ್ಟಾಗುತ್ತೆ ಎಲ್ಲ ಆಡಲ ಪ್ರಯತ್ನ ಬೇಕೆ ಅಧ್ಯಕ್ಷ ಹೇಳ್ಬೇಕಂಡ ಒಂದು ಅದೊಂದು ದಾದ ಪಂದ್ಯ ಇಂಗ್ಲಿಷ್ ಪಂದ್ಯ ಒಂದು ಕ್ರಮ ನಾರಾಯಣೆ ಪ್ರಾಯಶಃ ನಂದನಿಕೆ ನಾರಾಯಣನಿಗೆ ಮಾತ್ರ ಗೊತ್ತು ಆನ ಬೊಜ್ಜವು ಹೋದ ಪ್ಲೇಯರ್ ಎಂಜಿನಿಯರ್ಗೆ ಬೊಜ್ಜ ಅಭಜ ನಾಟಕ ಸಾರಿ ಸರ್ ನಾರಾಯಣ ಬೊಜ್ಜ ನಾಟಕ ನಾವು ಮಾತಾಡ್ಕೋತ ಇನಿ ಹಾಸ್ಯ ನಟರು ಆಗ ಮುಂದೆ ಒಂದು ಪಲ್ಲೆಡೊಂಜಿ ಪುಟ್ಟದನ ಕಿಲ್ಲಿಗೆ ಪಕ್ಕ ಬರೀ ಕುದರ್ಪುಯಿನೊಂಜಿ ಬರೀ ಪುರದ ಕವರ್ ಪಂಡೇವೆ ಧನ್ಯವಾದಗಳು. ನಾಯಕ ಡಾಕ್ಟರ್ ಜಿ ಪಿ ಕುಸುಮ ಮದ್ಯದ ಬಗ್ಗೆ ಪಂಡೇರೆ ಆಯ್ತಾ ನೆನಪದ ಬಗ್ಗೆ ಪಂಡೇರೆ
ಮಲ್ಲಪ್ಪನ ಪಾಠ ಕುಂಟುದಲ್ಲಿ ಪರಿಚಯ ಪಡ್ತೇವೆ. ಇತ್ತೆ ಸಂಸ್ಕೃತಿ ಓಡಿ ಎದ್ದು ಬಂದಾಗ ಎಟ್ಟೆ ಕುಂಟುನು ಪರಿಚಿತ ಪಾಠ ಹಚ್ಚಿನ ಕಾಲ ಪೈದೆ ದುಮ್ಮನಿ ಕಾಲೋಡು ಬಡತನ ಎತ್ತಿನ ಪಾಠ ಕುಂಟಿದ್ದಾಗ ಒಂದು ಕವಿ ಬಾರಿ ಪ್ರೌಢ ಇದೆ ಪಡ್ತೇವೆ. ಒಂದು ಕಾಲ ಇತ್ತು, ಬಡತನ ಇತ್ತು, ಎಷ್ಟಿತ್ತು, ಮಾನ ಮುಚ್ಚಿಕೊಳ್ಳುವುದಕ್ಕೆ ಅರಿವೆಯೇ ಇರಲಿಲ್ಲ. ಈಗ ಶ್ರೀಮಂತಿಗೆ ಬಂದಿದೆ. ಎಷ್ಟು ಬಂದಿದೆ? ಮೈ ಮೇಲೆ ಅರಿವೆ ಬೇಕೆನ್ನುವ ಅರಿವೇ ಇಲ್ಲದಷ್ಟು ಶ್ರೀಮಂತಿಗೆ ಬಂದಿದೆ. ನಮ್ಮ ಭಾರತದ ಪಾಡ್ಬೋದು ಐಟ ಬಗ್ಗೆ ಎಚ್ಚರ ಹೋಗಿದೆ. ಐಟ ಪಕ್ಕ ಸೂರಿ ಮಾತಾಡ ಬಾರಿ ಕೊಲ್ಲುಡು ತುಳು ಭಾಷೆದ ಬಗ್ಗೆ ಪಡ್ತಾರೆ. ಯಾನೆ ಹುಟ್ಟುದೆ ತಪ್ಪಾಗ್ತದೆ, ಯಾನು ಓದು ಈ ಜೀವದಾಪೆಲ್ಲ ಬಂದ ಕೋಳಿಗೆ ನಮ್ಮ ಪೆದ್ಯಪ್ಪೆ ತುಳು ಭಾಷೆಗಳು ಬೊಂಬೈದವರು ಬಂದದೆ ನಾವು ಮಾತ್ರ ತುಳುದು ಒಪ್ಪೊಂದು ಬೈದ నేను ఒరిపాಗ పులిపాಗ మెరపాಗ ನಮ್ಮ ಆಶಯ ಐದೊಕ್ಕ ಅಶೋಕ್ ಒಳದಿರು ಬೊಂಡ ನೀರು ಪ್ರೇಮದ ಬಗ್ಗೆ ಬಂದಿದೆ. ಪ್ರೇಮ ಸಕ್ಸಸ್ ಆದ ಬೊಂಡ ನೀರು ಒಂದು ವೇಳೆ ಆಯ್ತಿದ್ದಾಗ ತುಳಸಿ ನೀರನ್ನೇ ಕಡೆಕೊಂಡು ಮುಟ್ಲ ಬಂದ ನಿಜವಾದ ಸಾರ್ವಜನಿಕ ಸಂಘದಲ್ಲಿ ಇಲ್ಲ ನೀರೇ ಕಡೆಕೊಂಡು ಬರ್ತಾರೆ. ಐದೊಕ್ಕ ಸೋಮನಾಥ್ ಕರ್ಕೆ ಬಾರಿ ಕೊಲ್ಲು ಬಂದಿದೆ. ಪ್ರಾಯ ಹೆಲ್ಪ್ ಆಡೋದು ಪಡ್ಡಲ್ಲ ಹೆಚ್ಚು ಸುದ್ದಿ பண்ணி ಕೊಂಚ ಹೋಗ್ತದೆ ಮಾತಾ ಪ್ರೇಮ. ಐದು ಪಕ್ಕ ಓಂದಾಸ್ ಕಣ್ಣಂಗಾರು ಗುಲೈರತ್ನ ಬಗ್ಗೆ ಬಾರಿ ಕೊಡುಕೊಂಡೆ. ನಿಜವಾದ ನಾವು ಇದರ ವಾಸ್ತವ ಸತ್ಯ ನಮಗೆ ಮಧ್ಯಾಹ್ನದ ಉದ್ಯೋಗ ಪಂಚರಾತ್ರಿ ಬರ್ತೀವಿ, ರಾತ್ರಿ ಉಲೈರತ್ನ ಪಂಡಿತರ ಜನ ಬರ್ತೇವೆ. ನಾನು ನೇರ ಎಲ್ಲ ವಿಷಯಕ್ಕೆ ಬರ್ತೆ. ಎಂಕಿತೆ ಪ್ರಾಯ ಎಲ್ಲ ಹಾಸ್ಯ ಕವನದಾಯ ఒక కొంచెం రడ్డు ఆకే పన్న కూడా తెలుపు ఇచ్చే భారీ என்ன கவன ಎಂಕಿತೆ ಪ್ರಾಯಾಡು ಇತ್ತೆ ದುಂಬುದಲ್ಲಿ ಕಾಪು ಮಾತೇರು ಪಂಪೇರು ಇಲ್ಲದ ಮೂಲ ಪಂಪ ಇರೇಗಿತೆ ದುಂಬುದಲ್ಲಿ ಕಾಪು ಇಲ್ಲ. ಎಂಕಿತೆ ಪ್ರಾಯಾಡು ಕುಳ್ಳುಂಡ ಲಕ್ಕ ಹ್ಯಾಪಿಸ್ ಲಕ್ಕುಂಡ ನಡಪ ಹ್ಯಾಪಿಸ್ ಪ್ರಾಯಣತೆ ಅಂಚ ಬಾಯಿಗೆ ಕೂಲಿಚ್ ಕೂಲಿಚ್ ಬಂದ ಎದುರುಂಡು ಕಲೆ ಪರಿಚ್ ಗಟ್ಟಿದ ಅಗ್ಗೆರೆ ಹ್ಯಾಪಿಸಿ ದುಮ್ಮು ನಲ್ವತ್ತೆ ಗಟ್ಟಿದ ಅಗ್ಗೆರೆ ಮನಸ್ಸಿತ್ತೆ ಇತ್ತೆ ಮನಸ್ಸುಂಡು ಅಗ್ಗೆರೆ ಹ್ಯಾಪಿಸ್ ದುಬ್ಬು ಏತಾಗಿಂದ ಬೊಡಿ ಐಜಿ ಯಾವ ಮಾಪೇಜಿ ಇತ್ತೆ ಗಟ್ಟಿದ ತುರುನಗನೆ పొడిచింದ ಕಾಲು ದೆರ್ತಿದೆ ದಿಗಿನ ಪಾಡಂಡ ಇತ್ತೆ ದೆರ್ಪುಲ್ಲ పొడిచి ನಲಿಪುಲ್ಲ పొడిచింದ ಅಂಡ ಮನಸ್ಸಿನ ಪ್ರಾಯ ಜತೆ ಏಪರವರ ಏಸ ಪಾಡುವೆ ಮೆಲಾನೆ ಇತ್ತೆಲ ನಲಿಪುವೆ ಕುಡು ತಿಂತಲ ಎಂಬುವು ಮರ ಇಲ್ಲಪ್ಪು ಎಂಕಿತೆ ಪ್ರಾಯ ಇತ್ತೆ ದುಮ್ಮುದಲ್ಕ ಆಪುಜ್ ಮಲಕು ಒಂಜಿದಮ್ಮು ಮಲಕು ನೆಂಪೂರಿ ಉಮೇಜ್ ಎರಡು ಮಾತ್ರ ಸಾಲಗೆ ಬಂದ ನೆಂಪೇಜ್ ಲಕ್ಷ ಲಕ್ಷ ಅವಳು ಬರ್ತೇನೆ ನಾಲ್ಕು ಅವಳು 5 ಅವಳು ಬರ್ತೇನೆ ಎಂಚ ಏನಾರ ಏಕೆ ನೆಂಪೇ ಬರ್ತದೆ ಭಾಸ್ಕರನ್ನೇ ಕಾಣೆ ಬೈ ಅನ್ಕೊಂಡು ಹೋಗ್ತೇವೆ 5 ಲಕ್ಷ ಕೊಡ್ತಾರೆ ಏಕೋ ಬರ್ತಾರೆ ಎಂಕೆ ಪೂಜಿ ಭಾಸ್ಕರನ್ನ ಯಾಕೆ ತಗೊಳ್ತಾರೆ ಆಗ ಇಲ್ಲಡೆ ಕೊಂದ ನೆನ್ಕೊಂಡು ಒಟ್ಟು ಒಣಸ್ಕೊಂಡ ನೆನ್ಕೊಂಡು ಆ ಪ್ರೆಸೆಂಟ್ ಬಾಕ್ಯತೆಯಿಂದ ನೆನ್ಕೊಂಡು ಐಟ ಅಕ್ಕಿ ಅಕ್ಕಿ ನೋಟು ತುಂಬ ನೆನ್ಕೊಂಡು ಆಸ್ತಿ ತಂದ ನೆನ್ಕೊಂಡು ಅಂಡ ಕುಂಟಿ ನಿಂಬ್ರೆ 50 ಸಾವಿರ ಕೊಡುತ್ತೆ ಅವು ಸರಿ ಇರುತ್ತೆ ಕೊಡುಕುನ ಕಾಸ್ತ ನೆಂಪುಂಡು ಕೊಡ್ತಿನ ಗೆದುನ ಕಾಸ್ತ ನೆಂಪುಚ್ಚಿ ಎಂಕಿತೆ ಪ್ರಾಯ ಅಂದ್ರೆ ಒಂದಿನ ನೆಂಪುಚ್ಚಿ ಏತು ಬರುತ್ತಿದ್ದೆ ನಿಮ್ಮ ಬಾಟ್ಲಿ ಪೆಪ್ಸಿ ಮಿರಿನಾ ಕೋಲ್ಡ್ ಡ್ರಿಂಕ್ಸ್ ಇತ್ತೆ ಚೀಪೆ ಬಡ್ಕೆ
ಚೀಪೆ ದಿನೇರ್ನೇಜ್ ಇಲ್ಲಡೆ ಕೊಂಡ ಮೋಲ್ನ ಬಂತಿ 5 ಮುಟ್ರೆಗಳಲ್ಲಿ 7 ಮುಟ್ರೆಗಳಲ್ಲಿ ಚೀಪೆ ತಿಂದರಲ್ಲಿ ಎತ್ತಿ ಮೋಲ್ ಬಂತೀನಿ ಹೋಲಿಗೆ ಕೈ ಮಾಡ್ದಲ್ಲಿ ಲಾಡು ತಿಂದರಲ್ಲಿ ಮನಸ್ಸಿಗೆ ಏನುಡೆ ಚೀಪೆಗಿಂತ ನಾಳೆ ಅಂತ ఒక మోల్ ఇచ్చాది ఇప్పుడగా ಬೇರೆ దగ్గర నందుది ಬೇರೆ దగ్గర కోలి ఇತ್ತು చీపే కొండ ప్రాణం అన్నది ఎంకితే ప్రాయాడు దుమ్ముదలక ఆపేసి ఉగియనే దుమ్ముదలక ఆపేసి కరవులకి బడవులకి అవుల పొడిచి ఉందుల పొడిచి సేవుల పొడిచి పత్తేల పొడిచి తరకారి పంట కిరికి బంగుడ తునమకి రద్దు ఉన్కా పండుగ అప్పుడు ఇని మధ్యాహ్నం ఉంట ఒక ఎల్ల మధ్యాహ్నం ఇని రాత్రి ఉంట ఒక ఎల్ల రాత్రి అలా పొడిచి కిtte ప్రాయాడు ಉಪವಾಸ ಪತ್ರ ನಮ್ಮ ಉಪವಾಸ ಪತ್ರ ದಾನ ತಿಂದೇಶ್ ತಿಂದು ಆಗಿ ನಾಜಿ ಪತ್ತು ಒಂದು ಸಾಬುದಾನ ಕಿಚಿಡಿ ಒಂದು 2 ಕೊಂಡ ಪೇರು 2 ಕೊಂಡ ಇತ್ತೆ ಕರವುಜಿ ದುಂಬುದಲ್ಕ ಆಪುಜಿ ಎಂಗಿತ್ತೆ ಪ್ರಾಯಾಣ್ ದುಂಬುದಲ್ಕ ಆಪುಜಿ ನಮಸ್ಕಾರ ಅಂಚನೆ ಸಜ್ಜನರ ಸಂಘ ವಿಜಯನು ಸವಿದಂತೆ ಒಂದು 10 ಗಂಟೆ ಮುಖಗಟ್ಟು ಇತಿ ಬೊಕ್ಕ ಇಂట్లో ಒಂಜಿ ಪುಟ್ಟ ಕವನ ಈಗಲೇ ಇಷ್ಟ ಅಲ್ಲ ಇಷ್ಟ ಆಗಿಡ ಪೊಟ್ಟು ಕವನ ಬಂದು ಎಂದು ಬೊಳ್ಳಿ ಬಲ್ಪು ಪಸರಿ ನೀಚ ಬೊಳ್ಳಿ ಬಲ್ಪು ಪಸರಿ ನೀಚ ಈ ಷಷ್ಟಿದ ಕತ್ತಲೆ ಮಾಯಾ ಪಿನಿಂಚ ಜ್ಞಾನದ ಬಲ್ಪು ಪಸರಿ ನಿಂಚ ಪೆರ್ಮೆದ ಛಾಯಾಕಿರಣ ಪತ್ರಿಕೆದಂಚ ಲೋಕದ ಏನ ಮನರಂಜನನ ಕವಿ ಕವಿತೆರನ ಸಮ್ಮಿಳನ ಬರೆಪಿನ ಕೈಕ್ ಓದುನ ಮನಸ್ಸು ಬಲ್ಪುದ ಜೀಟಿಗೆ ಈ ಕಣ್ಣೆಲೆಗೆ ಸದ್ವಿಚಾರದ ಜ್ಯೋತಿ ಲೇಖನದ ಪ್ರಕಾಶುಡು ಬೆಳಗಡು ಕೀರ್ತಿ ಮೆರವಡು ದಿಗಂತುಡು 10 ವರ್ಷದ ಸಾಧನದ ಸಾಲಿಗೆ ಬಪ್ಪಿನ ವೈದಿನ ಕಷ್ಟ ಬೆಂದಿನ ಬೆದರಡು ಸಾರ್ಥಕತೆಯ ಈ ಶುಭಗಳಿಗೆ ಪ್ರೀತಿದ ಹಾರೈಕೆ ಈ ಉಡ ಉಡಲ್ಡು ಎನ್ನ ಈ ಪುಟ್ಟ ಕವನ